ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಪರಮೇಶ್ವರಿ ಎಂಥ ಸುಂದರ ತಾಯಿ ದುರ್ಗಾ ಪರಮೇಶ್ವರಿ, ಭಕ್ತಿಯು ನಮ್ಮದು ಆಶೀರ್ವಾದ ನಿನ್ನದು. ಎಂಥ ಸುಂದರ ತಾಯಿ ದುರ್ಗಾ ಪರಮೇಶ್ವರಿ, ಭಕ್ತಿಯು ನಮ್ಮದು ಆಶೀರ್ವಾದ ನಿನ್ನದು. ಬಿಸಿ ರೋಡ್ ಪಟ್ಟಣ ಮಧ್ಯದಲ್ಲಿ ಅಂದರೆ ಜೋಡು ಮಾರ್ಗದಲ್ಲಿ ಕಾಣುವ ದೇವಸ್ಥಾನ ಶ್ರೀ ರಕ್ತೇಶ್ವರಿ ದೇವಿ. ಶ್ರದ್ಧಾ ಕೇಂದ್ರವಾಗಿ ಮೊದಲಿಗಿದ್ದ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನದ ಇತಿಹಾಸವನ್ನ ನೋಡೋದಾದ್ರೆ, ಜೋಡು ಮಾರ್ಗ ಬಂಟ್ವಾಳ ತಾಲೂಕಿನ ಕೇಂದ್ರ ಭಾಗ. ಸುಮಾರು ವರ್ಷಗಳ ಹಿಂದೆ ಈ ತಾಲೂಕು ರಚನೆಯಾದಾಗ ಕಚೇರಿಯ ಕಾರ್ಯನಿರ್ವಹಣೆಗೆ ಈ ಊರಿನ ಸಮಾಜ ಮಂದಿರದಲ್ಲಿ ಇಲ್ಲಿನ ಸ್ಥಳೀಯರು ಸ್ಥಳಾವಕಾಶ ಒದಗಿಸಿದ್ರು. ಸ್ಥಳದ ಕೊರತೆ ಬಹುವಾಗಿ ಕಾಡಿತು. ಸದ್ರಿ ಕಟ್ಟಡವನ್ನ ವಿಸ್ತರಿಸಿ ಪೂರಕ ಕಟ್ಟಡ ರಚಿಸುವುದು ಎಂಬ ಅಭಿಪ್ರಾಯ ಮೂಡಿಬಂತು. ವಿಸ್ತೃತ ಕಟ್ಟಡ ನಿರ್ಮಾಣ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಯಿತು. ಆದರೆ ಕಟ್ಟಡ ರಚನಾ ಕಾರ್ಯದಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳು ಕಾಣಿಸಿಕೊಂಡಿತು. ಈ ಬಗ್ಗೆ ಕಾರಣದ ಅನ್ವೇಷಣೆಗೆಂದು ಹೊರಟಾಗ ಸಮಾಜ ಮಂದಿರದ ಜಾಗಕ್ಕೆ ಹೊಂದಿಕೊಂಡು ಮರದ ನೆರಳಿನ ಆಶ್ರಯದಲ್ಲಿ ಚಚ್ಚೌಕದ ಶಿಲಾರೂಪದಲ್ಲಿ ಪೀಠ ಕಾಣಿಸಿತು. ಪರಿಸರದ ಭಕ್ತಾದಿಗಳಿಂದ ಪೂಜಿಸಲ್ಪಡುತ್ತಿದ್ದ ಶ್ರೀ ರಕ್ತೇಶ್ವರಿ ದೇವಿಗೆ 1956ರಲ್ಲಿ ಸಣ್ಣ ಗುಡಿಯೊಂದನ್ನ ನಿರ್ಮಿಸಲಾಯಿತು. ಜ್ಯೋತಿಷ್ಯ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಮುಂದೆ ಕಟ್ಟಡ ರಚನೆಯ ಕಾಮಗಾರಿ ಸಾಂಗವಾಗಿ ನೆರವೇರಿತು. 1979ರಲ್ಲಿ ಶ್ರೀ ಸನ್ನಿಧಿಯ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠೆಯಂತಹ ಪುಣ್ಯ ಕಾರ್ಯ ನೆರವೇರಿಸಲಾಯಿತು. ಪರಮೇಶ್ವರಿ, ಭಕ್ತಿಯು ನಮ್ಮದು ಆಶೀರ್ವಾದ ನಿನ್ನದು. ಎಂಥ ಸುಂದರ ತಾಯಿ ದುರ್ಗಾ ಪರಮೇಶ್ವರಿ. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬಿ ವಿಶ್ವನಾಥ್ ಕ್ಷೇತ್ರದ ಕುರಿತಾಗಿ ಹೇಳೋದು ಹೀಗೆ. ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮಕಲಶ ಆಯಿತು ನಮ್ಮದು. ಅದರ ಅಧ್ಯಕ್ಷರಾಗಿ ರಮೇಶಾನಂದ ಸ್ವಾಮೀಜಿ ಅವರು ಅಧ್ಯಕ್ಷರಾಗಿದ್ದರು. ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಐತಪ್ಪ ಮಾಸ್ಟರ್, ಮತ್ತು ಕೋಶಾಧ್ಯಕ್ಷರಾಗಿ ನಾರಾಯಣ ಹೆಗ್ಡೆ. ಹಾಗೆ ಎಲ್ಲರೂ ಸಹಕಾರದಿಂದ ನಮ್ಮ ಕಮಿಟಿಯ ಅವರು ಉಪಾಧ್ಯಕ್ಷರಾಗಿ ಅವರು ಗೌರವ ಅಧ್ಯಕ್ಷರಾಗಿದ್ದರು. ಎಲ್ಲರೂ ನಮ್ಮ ಸಹಕಾರದಿಂದ ನಮಗೆ ಒಳ್ಳೆ ಇದು ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಊರಿನವರು ಪರ ಊರಿನವರೆಲ್ಲೂ ಸಹ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ನಾವು ಬೆಲ್ಲಿ ಮುಚ್ಚಿದೆ ದಾರಂದಕ್ಕೆ, ಮತ್ತು ಅದು ಡ್ರಿಲ್ ಒಳಗಿದ್ದು ಗರ್ಭಗುಡಿದ್ದು ಅದೆಲ್ಲ ಆ ಟೈಮ್ನಲ್ಲೇ ಮಾಡಿಸೋದು. ಇದು ಟೈಲ್ಸ್ ಎಲ್ಲ ಹಾಕಿದ್ದೇವೆ. ತುಂಬ ಕೆಲಸ ಆಗಿದೆ. 1,50,60 ಮುಟ್ಟ ಆಗಿದೆ. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಎನ್ ಶಿವಶಂಕರ್ ಅವರು ಮಾತನಾಡಿದಾಗ, ದೇವಸ್ಥಾನ ಒಳ ಪ್ರವೇಶಿಸಿದ್ರೆ ನಾಗದೇವರ ಗುಡಿ,
ಗರ್ಭಗುಡಿಯ ಹಿಂಭಾಗದಲ್ಲಿ ಗ್ರಾಮ ದೈವ ಪಂಜುರ್ಲಿಯ ಸನ್ನಿಧಿ ಹಾಗೂ ಗುಳಿಗನ ಸನ್ನಿಧಿಯನ್ನು ಕಾಣಬಹುದು. ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಏಪ್ರಿಲ್ 4ರಿಂದ 9ನೇ ತಾರೀಕಿನವರೆಗೆ 6 ದಿನಗಳ ಪರ್ಯಂತ ಭಾಳ ವಿಜೃಂಭಣೆಯಿಂದ ಜರುಗಿದೆ. ನಾಡ್ದು 22ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ 11 ದಿವಸದ ಪರ್ಯಂತ ನವರಾತ್ರಿ ಉತ್ಸವ ಜರುಗಲಿಕ್ಕಿದೆ. ಆ ನವರಾತ್ರಿ ಉತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗಲಿಕ್ಕಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸೇರಿ ಈ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂಭೋರುಹೇ ಕ್ಷಣಿಲಂಬಾಲಕೆ ಅಂಭೋರುಹೇ ಕ್ಷಣಿಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜಗಮನೆ ಅಂಭೋರುಹೇ ಕ್ಷಣಿಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜಗಮನೆ ಅಂಭೋರುಹೇ ಕ್ಷಣಿ ಲಂಬಾಲಕೆ ನಂಬಿದೆ ನಿನ್ನ ಪದಾಂಬುಜಯುಗಳವ ನಂಬಿದೆ ನಿನ್ನ ಪದಾಂಬುಜಯುಗಳವ ಕಂಬು ಕಂಧರಿ
ಮಂದಿರವಾಗಿಯೇ ಇಂದಿರೆ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ನಂದನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ವೃಂದಾವನವೇ ಮಂದಿರವಾಗಿಯೇ ಇಂದಿರೆ ಶ್ರೀ ತುಳಸಿ ಕಂಬು ಕಂಧರಿ ಕನಕಾಂಬರಧಾರಿಣಿ ಬೆಂಬಲವೀಯ ವಿಳಂಬವ ಮಾಡದೆ ಅಂಬೋರು ಕ್ಷಣಿ ಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜಗಮನಿ ಅಂಬೋರು ಕ್ಷಣಿ ಲಂಬಾಲಕೆ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ರಘುಪತಿ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಹೇಳೋದು ಹೀಗೆ. ಶ್ರೀ ಗುರುಭ್ಯೋ ನಮಃ. ಇದು ಜೋಡುಮಾರ್ಗ ಬೀಸಿ ರೋಡಿನ ರಕ್ತೇಶ್ವರಮ್ಮನವರ ಸನ್ನಿಧಾನ. ವಿಶೇಷವಾದಂಥ ಸಾನ್ನಿಧ್ಯ ಇರುವಂಥ ಕ್ಷೇತ್ರ. ಇತ್ತೀಚೆಗಷ್ಟೇ ಮೊನ್ನೆ ಮಾರ್ಚಿಯಲ್ಲಿ ಅಮ್ಮನವರ ಬ್ರಹ್ಮಕಲಶೋತ್ಸವ ಒಳ್ಳೆಯ ವಿಜೃಂಭಣೆಯಿಂದ ಸ್ವೀಕಾರ ಮಾಡಿಕೊಂಡಿದ್ದಾಳೆ. 6 ದಿನ ಪರ್ಯಂತ ಮಾಡಿದಂಥ ಬ್ರಹ್ಮಕಲಶೋತ್ಸವ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿ ನೆರವೇರಿದೆ. 6 ದಿನ ಪರ್ಯಂತ ಸಾವಿರಾರು ಭಕ್ತಾದಿಗಳು ಬಂದು ಅಮ್ಮನವರ ದರ್ಶನ ಭಾಗ್ಯ, ಅದೇ ರೀತಿ
ಮಾಡಿದಂಥ ಅನ್ನಸಂತರ್ಪಣ ಸೇವೆಯಲ್ಲಿ ಸಹಿತ ನಿರಂತರವಾಗಿ ಬೆಳಗಿನಿಂದ ರಾತ್ರಿಯವರೆಗೆ ಸಹಿತ ಒಳ್ಳೆಯ ರೀತಿಯಲ್ಲಿ ಭಕ್ತಾದಿಗಳ ಸಂಖ್ಯೆ ಆಗಮನವಾಗಿ ಮಹಾತಾಯಿಯ ಒಂದು ಸಾನ್ನಿಧ್ಯ ಎಷ್ಟು ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ವಿಶೇಷವಾಗಿ ಇಲ್ಲಿ ಅಮ್ಮನವರ ಸನ್ನಿಧಾನ 3 ಹೊತ್ತಿನ ಪೂಜೆ ಬೆಳಗಿನ 7ವರೆಗೆ ಮತ್ತು ಮಧ್ಯಾಹ್ನಕ್ಕೆ 12ವರೆ ನಂತರ ಆಗ್ತದೆ, ಸಂಜೆಗೆ 7ವರೆಗೆ ಆಗ್ತದೆ. ಪ್ರಕಾರದಲ್ಲಿ ಇಲ್ಲಿ ವಿಶೇಷವಾದ ಸೇವೆ ಅಂತಂದರೆ ರಂಗಪೂಜೆ ಅಂತೇಳಿ ಭಕ್ತಾದಿಗಳ ಏನೇ ಸಮಸ್ಯೆಗಿದ್ದಳು ಸಹಿತ ಎಲ್ಲಿಯೂ ಪರಿಹಾರ ಆಗದೇ ಇರುವಂಥ ಸಮಸ್ಯೆಗಳು ಸಹಿತ ಇಲ್ಲಿ ಅಮ್ಮನವರಿಗೆ ರಂಗಪೂಜೆ ಅಥವಾ ಮಲ್ಲಿಗೆ ಸೇವೆ ಅಥವಾ ಒಳ್ಳೆಯ ಪಟ್ಟೆ ಸೀರೆ ಈ ರೀತಿಯಾಗಿ ಹರಕೆ ಹೇಳಿಕೊಂಡಲ್ಲಿ ಅವರ ಸಂಕಲ್ಪಗಳೆಲ್ಲ ಈಡೇರಿದಂಥ ನೂರಾರು ನಿದರ್ಶನಗಳು ಇಲ್ಲುಂಟು. ಆ ಪ್ರಕಾರದಲ್ಲಿ ಏನೇ ಕಷ್ಟಗಳಿದ್ದರೂ ಸಹಿತ ಆ ಕಷ್ಟ ಸತ್ಯ ಮಹಾತಾಯಿ ಅರಿವಾದರೆ ಅವರೆಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವೃತ್ತಿ ಮಾಡಿಕೊಡ್ತಾಳೆ. ಪ್ರಕಾರ ವಿಶೇಷವಾಗಿ ಬೆಳಗುವಂಥ ಕ್ಷೇತ್ರ ನಾಡಿದ್ದು ಇನ್ನು 22ರಿಂದ ಮಹಾನವರಾತ್ರಿ 11 ದಿನ ಪರ್ಯಂತ ಈ ಬಾರಿ ಆ ಪ್ರಕಾರವಾಗಿ ಮಾಡುವಂಥ ನವರಾತ್ರಿ ಸಹಿತ ವಿಶೇಷವಾಗಿ ಆ ಒಂದು ವಿಜಯದಶಮಿ ದಿನ ಮಹಾಚಂಡಿಕ ಯಾಗ ಅಂತೇಳಿ ಇಲ್ಲಿ ಆಗ್ತದೆ. ಮಹಾಚಂಡಿಕ ಯಾಗ, ಅದೇ ರೀತಿ ವಿಜಯದಶಮಿ ಹಿಂದಿನ ದಿನ ಮಹಾನವಮಿ ವಿಶೇಷವಾದಂಥ ಆಯುಧ ಪೂಜೆ ಅಂತಂದರೆ ನಮ್ಮಲ್ಲಿ ಸ್ಥಳೀಯ ಸುತ್ತಮುತ್ತಲ ಯಾವ ದೇವಾಲಯದಲ್ಲೂ ಇಲ್ಲದೇ ಇರುವಂಥ ಗೌಜಿ ಗದ್ದಲ ನಮ್ಮ ಸನ್ನಿಧಾನದಲ್ಲಿ ಮಹಾ ಆಯುಧ ಪೂಜೆ ಎಂದು ವಿಶೇಷವಾಗಿ ಮಹಾತಾಯಿ ಬರುವಂಥ ಎಲ್ಲ ವಾಹನಗಳು ಸಹಿತ ಮಹಾತಾಯಿಯ ಪರಿಪೂರ್ಣ ಅನುಗ್ರಹ ಎಲ್ಲ ಮಾಲಕರ ಮೇಲೆ ಒದಗಿ ಬರ್ತದೆ. ಆ ಪ್ರಕಾರವಾಗಿ ವರ್ಷವೂ ಸಹಿತ ಇಲ್ಲಿ ಆಯುಧ ಪೂಜೆ ಭಾರಿ ವಿಶೇಷವಾಗಿ ಆಚರಣೆ ಆಗ್ತದೆ. ಆ ಪ್ರಕಾರದಲ್ಲಿ ಮಹಾತಾಯಿಯ ಸಾನ್ನಿಧ್ಯ ಇಲ್ಲಿ ನಂಬಿಕೊಂಡು ಬರುವಂಥ ಸಮಸ್ತ ಭಕ್ತರಿಗೂ ಸಹಿತ ಯಾವುದೇ ರೀತಿಯ ಒಂದು ಅಸಮಾಧಾನವಿಲ್ಲದೆ ಅವರು ಏನು ಕೇಳಿಕೊಂಡಿದ್ದಾರೆ, ಏನು ಬೇಡಿಕೊಂಡಿದ್ದಾರೆ ಎಲ್ಲವನ್ನು ನೀಡುವಂಥ ಇಷ್ಟಾರ್ಥ ದೇವಿ ಅಂತಂದರೆ ನಮ್ಮ ಮಹಾರಿಕ್ತೇಶ್ವರಿ ಮಾತೆ ಅಂತ ಹೇಳಿಕೊಂಡು ಶ್ರದ್ಧಾ ಭಕ್ತಿಯಿಂದ ಅದೇ ರೀತಿ ನಂಬಿಕೆಯಿಂದ ನಾವು ಹೇಳುವಂಥ ಮಾತು. ಕಿಂಕರರೆನ್ನುತ ಪೊಗಳುತ್ತಿರಲು ಕಿಂಕರರೆನ್ನುತ ಪೊಗಳುತ್ತಿರಲು ಶಂಕೆಯುಂಟ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ. ಶಂಕೆಯುಂಟ ನಿನ ಮಹಿಮೆಗಳಲ್ಲಿ ಶಶಾಂಕ ಸೋದರಿ ಆತಂಕ ಬಿಡಿಸೆ. ಅಂಭೋರುಗೆ ಕ್ಷಣಿ ಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ. ಗರ್ಭಗುಡಿಯಲ್ಲಿ ಶ್ರೀ ರಕ್ತೇಶ್ವರಿ ದೇವಿಯನ್ನ ನಾವು ನೋಡಬಹುದು. ಬೇಡಿ ಬಂದ ಭಕ್ತರ ಪಾಲಿನ ತಾಯಿಯಾಗಿದ್ದಾಳೆ ಈಕೆ. ಶ್ರೀ ರಕ್ತೇಶ್ವರಿ ಸರ್ವ ಭಕ್ತರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ. ನೀರಜಾತ ಗಣ ಕೃತ ನಿಲಯೇ ಮಾರ ಜನಕ ಹರಿ ಪ್ರಿಯ ಜಾಯೇ. ನೀರಜಾತ ಗಣ ಕೃತ ನಿಲಯೇ ಮಾರ ಜನಕ ಹರಿ ಪ್ರಿಯ ಜಾಯೇ. ಕೋರುವೆ ನಿನ್ನಯ ಪರಮದಯೇ ಕೋರುವೆ ನಿನ್ನಯ ಪರಮದಯೇ. ಸಾರ ಸಾಕ್ಷಿ ಸರಿಯಾರು ನಿನಗೆ ಕರುಣಾರ ಸಮಯ ಸುವಿಶಾರದೆ ಜನನಿ. ಸಾರ ಸಾಕ್ಷಿ ಸರಿಯಾರು ನಿನಗೆ ಕರುಣಾರ ಸಮಯ ಸುವಿಶಾರದೆ ಜನನಿ. ಅಂಭೋರು ಹೇ ಕ್ಷಣಿ ಲಂಬಾಲಕೆ ಜಗದಂಬಾ ಪೊರೆಯೇ ಸತತ ಗಂಭೀರ ಗಜಗಮನಿ. ಅಂಭೋರು ಹೇ ಕ್ಷಣಿ ಲಂಬಾಲಕೆ. ಪನ್ನಗವೇಣಿ ಸಾಗರನ ಕನ್ಯೆ
ನಿಖಿಲ ಸುರನರರೊಳಗೆ ಮಾನ್ಯೇ ಪನ್ನಗವೇಣಿ ಸಾಗರನ ಕನ್ಯೆ ನಿಖಿಲ ಸುರನರರೊಳಗೆ ಮಾನ್ಯೇ ನಿನ್ನ ಪೋಲುವರು ಅನ್ಯರುಂಟೆ ನಿನ್ನ ಪೋಲುವ ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್ ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ ಪ್ರಕೃತಿಯ ಕಾಳಜಿಗೆ